ಚಿತ್ರಾಪುರದಲ್ಲಿ ಕಡಲ್ಕೊರೆತ ತಡೆ ಕಾಮಗಾರಿಯನ್ನ ಶಾಸಕ ಡಾಕ್ಟರ್ ವೈ ಬರಶೆಟ್ಟಿಯವರು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಡಲ್ಕೊರೆತ ತಡೆಗೆ ಈ ಭಾಗದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುತ್ತಿದೆ. ಅಂದಾಜು 4.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದೆ. ಚಿತ್ರಾಪುರದಲ್ಲಿ ಮೀನುಗಾರಿಕೆಗೆ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಅಡಚಣೆಯಾಗದಂತೆ ಈಗಿರುವ ನಕ್ಷೆಯಲ್ಲಿ ಮಾರ್ಪಾಡು ಮಾಡುವ ಬಗ್ಗೆ ಸಂಬಂಧಪಟ್ಟ ಇಂಜಿನಿಯರ್ಗಳಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು. ಉಳಿದೆಡೆ ಮೀನುಗಾರರಿಗೆ ಅನುಕೂಲವಾಗುವ ಮಾದರಿಯಲ್ಲಿ ಕಾಮಗಾರಿ ನಡೆಸಲು ಉದ್ದೇಶಿಸಲಾಗಿದೆ ಎಂದರು. ಬೀಚಿನ ಏರಿಯಾನಿದೆ, ಇಲ್ಲಿ ಬಹಳ ದಿನಗಳಿಂದ ಸ್ಥಳೀಯರ ಒಂದು ಸಮಸ್ಯೆ ಇತ್ತು. ಕಡಲ್ ಕೊರೆತನ ತಡಿಬೇಕನ್ನುವಂಥದ್ರ ಬಗ್ಗೆ ಈಗಾಗಲೇ 3 ಕೋಟಿಯಷ್ಟು ರೂಪಾಯಿ ಕಾಮಗಾರಿ ಆಗ್ತಾನೆ ಉಂಟು. ಮತ್ತೊಂದು 1 ಕೋಟಿಯಷ್ಟನ್ನು ಅದಕ್ಕೆ 1.5 ಕೋಟಿಯಷ್ಟನ್ನು ಆ್ಯಡ್ ಮಾಡಿ 4 ಕೋಟಿಯಷ್ಟು ತಡೆಗೋಡೆ ಮಾಡುವಂಥದ್ದು, ಸಮುದ್ರ ಕೊರೆತನ ತಡಿಲಿಕ್ಕೆ ತಡೆಗೋಡೆ ಮಾಡುವಂಥ ಕಾಮಗಾರಿಯನ್ನು ಚಾಲ್ತಿಯಲ್ಲಿದೆ. ನಡುವೆಯಲ್ಲಿ ನಮ್ಮ ಮೀನುಗಾರರಿದ್ದಾರೆ, ಅವರಿಗೆ ಬೋಟನ್ನು ಮೇಲೆ ಎಳಿಲಿಕ್ಕೆ ಕೆಳಗೆ ಎಲ್ಲ ಹಾಸನ್ನು ಹಾಕಿ ಮೇಲೆ ಎಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಒಬ್ಬರಿಯ ದೈವಸ್ಥಾನ ಇದೆ, ಅಲ್ಲಿಂದ ವರ್ಷಂಪ್ರತಿ ಒಬ್ಬರಿಯ ಕಾವೇರಿ ಭೇಟಿ ಅಂತ ಅನ್ನುವಂಥ ಒಂದು ಪದ್ಧತಿ ಇದೆ. ಅದಕ್ಕೋಸ್ಕರ ಸ್ವಲ್ಪ ಜಾಗ ಬೇಕು ಅದನ್ನು ಕೆಳಗೆ ಸಮುದ್ರಕ್ಕೆ ಹೋಗಲಿಕ್ಕೆ ಅನ್ನುವಂಥ ಮಾತಂತ ಸ್ಥಳೀಯ ನಾಯಕರುಗಳೆಲ್ಲ ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ಆ ಇಂಜಿನಿಯರ್ಗಳನ್ನು ಕರೆದು ಮಾತಾಡಿ ಅದಕ್ಕೆ ಏನು ವ್ಯವಸ್ಥೆ ಮಾಡ್ಬೋದು ಅಂತ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಿಕ್ಕಿದ್ದೇವೆ. ಶಾಶ್ವತ ಕಾಮಗಾರಿಗೆ ನಾವು ದೊಡ್ಡ ಇದನ್ನು ಎಸ್ಟಿಮೇಟನ್ನು ಇವಾಗಲೇ ಕೊಟ್ಟಿದ್ದೇವೆ. ಕೆಲವು ಕಡೆಗಳಲ್ಲಿ ಹೊಸ ತಂತ್ರಜ್ಞಾನವನ್ನು ಹಾಕ್ಕೊಂಡು ಟ್ರೈಪಾಯ್ಡ್ಸ್ ಅಥವಾ ಸಮುದ್ರದ ಒಳಗೆ ವರ್ಟಿಕಲ್ ಆಗಿ ಗ್ರಯಲ್ಸ್ ಅಂತ ಏನನ್ನು ಹಾಕ್ತೇವೆ, ಗ್ರಯಲ್ಸನ್ನು ಹಾಕುವಂಥ ಡಿಸೈನ್ಸನ್ನು ಕೊಟ್ಟಿದ್ದೇವೆ. ಅದೀಗ ಕನ್ಫರ್ಮೇಷನ್ ಆದರೆ ಅಲ್ಲಿಂದ ಪಾಸ್ ಆದರೆ ಇನ್ನು ಆ ಕಾಮಗಾರಿಯನ್ನು ಫುಲ್ಲು ಬೀಚಿನ ಉದ್ದಕ್ಕೆ ಮಾಡಬೇಕು. ಅದರೊಂದಿಗೆ ಅದು ಮಾಡುವಂಥ ಸಮಯದಲ್ಲಿ ಎಲ್ಲಿ ಬೀಚಿನ ಟೂರಿಸಮ್ ಸ್ಪಾಟ್ಸ್ಗಳಿದೆ ಅಲ್ಲಿ ಸರಿಯಾದ ವ್ಯವಸ್ಥೆ ಮಾಡಿ ಇದನ್ನು ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ಯಾವುದಕ್ಕೆ ಸಹ ಜಾಗ ಉಳಿಯುವುದಿಲ್ಲ. ಮೀನುಗಾರರಿಗೆ ಸಹ ಸಮಸ್ಯೆ ಆಗಬಾರ್ದು. ಟೂರಿಸಮ್ ಡೆವಲಪ್ಮೆಂಟಿಗೆ ಏನು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಿಕ್ಕೆ. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಗಣೇಶ್ ಹೊಸಬೆಟ್ಟು, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ ರಾಜೇಶ್ ಸಾಲ್ಯಾನ್, ಮತ್ಸ್ಯೋದ್ಯಮಿ ಉಮೇಶ್ ಕರ್ಕೇರ, ಬೈಕಂಪಾಡಿ ಮಗುವೀರ ಮಹಾಸಭಾದ ಅಧ್ಯಕ್ಷ ವಸಂತ ಅಮೀನ್, ಗಿರೀಶ್ ಕರ್ಕೇರ, ಶಿವಾಜಿ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು.